ಸ್ನೇಹಿತರೆ, ಅಮೆರಿಕದ ಆಗಸದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಬೃಹತ್ ಬಲೂನ್ ಒಂದನ್ನು ಅಲ್ಲಿನ ಸೇನೆಯು ಹೊಡೆದುರುಳಿಸಿದೆ. ಇದು ಚೀನಾ ಕಳುಹಿಸಿದ ಬೇಹುಗಾರಿಕಾ ಬಲೂನ್ ಎಂದು ಅಮೆರಿಕ ಹೇಳಿದೆ. ಅದೇ ರೀತಿ ಆ ಬಲೂನ್ ತನ್ನದೇ ಎಂದು ಚೀನಾ ಕೂಡ ಒಪ್ಪಿಕೊಂಡಿದೆ. ಆದರೆ ಇದು ಬೇಹುಗಾರಿಕಾ ಬಲೂನ್ ಅಲ್ಲ, ಬದಲಿಗೆ ಅದು ಹವಾಮಾನ ಅಧ್ಯಯನಕ್ಕಾಗಿ ಕಳುಹಿಸಿದ ಬಲೂನ್ ಎಂದು ಹೇಳಿದೆ. ಅಲ್ಲದೆ ಇದು ತನ್ನ ಪಥವನ್ನು ಬಿಟ್ಟು ಅಮೆರಿಕದ ವಾಯು ಪ್ರದೇಶವನ್ನು ಪ್ರವೇಶಿಸಿದೆ ಎಂದು ಚೀನಾ ಹೇಳುತ್ತಿದೆ. ಇದರಿಂದ ಅಮೆರಿಕ ಮತ್ತು ಚೀನಾ ನಡುವೆ ವಾಕ್ಸಮರವು ಪ್ರಾರಂಭವಾಗಿದೆ. ಸ್ನೇಹಿತರೆ, ಉಪಗ್ರಹ ಮತ್ತು ಇತರ ಅತ್ಯಾಧುನಿಕ ಬೇಹುಗಾರಿಕಾ ಸಾಧನಗಳಿರುವ ಈ ಕಾಲದಲ್ಲಿ ಗೂಢಚಾರಿಕೆಗೆ ಈ ಬಲೂನ್ಗಳನ್ನು ಬಳಸಲಾಗುತ್ತಿದೆ. ಪ್ರಸ್ತುತ ವಿಶ್ವದಲ್ಲಿ ಬಲೂನ್ ಬೇಹುಗಾರಿಕೆಯ ಕುರಿತಾದ ಸಂಪೂರ್ಣ ಚಿತ್ರಣವನ್ನು ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಧೃತ ಪುಟಕ್ಕೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿನ ಬೆಲ್ ನೋಟಿಫಿಕೇಶನ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಸ್ಥಳೀಯ ಹವಾಮಾನ ಅಧ್ಯಯನಕ್ಕಾಗಿ ಬಲೂನ್ಗಳನ್ನು ಬಳಸುವುದು ಸಾಮಾನ್ಯ ಸಂಗತಿ. ಆದರೆ ಬಲೂನ್ಗಳನ್ನು ಬೇಹುಗಾರಿಕೆಗೂ ಬಳಸಲಾಗುತ್ತಿದೆ. ಈ ಬಲೂನ್ಗಳಲ್ಲಿ ಕ್ಯಾಮೆರಾ, ರೇಡಾರ್ ಮತ್ತು ಇತರ ಉಪಕರಣಗಳನ್ನು ಅಳವಡಿಸಲಾಗುತ್ತದೆ. ಕೆಳಮುಖ ಮಾಡಿ ಅಳವಡಿಸಲಾಗಿರುವ ಕ್ಯಾಮೆರಾ ಮತ್ತು ಇತರ ಸಾಧನಗಳು ನೆಲದಲ್ಲಿ ನಡೆಯುವ ಚಟುವಟಿಕೆಗಳ ಸಂಪೂರ್ಣ ಮಾಹಿತಿಯನ್ನು ಫೋಟೋ ಮೂಲಕ ಸಂಗ್ರಹಿಸುತ್ತವೆ. ಈ ಬಲೂನ್ಗಳಲ್ಲಿರುವ ಸಾಧನಗಳು ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವಂತೆ ಮಾಡಲಾಗುತ್ತದೆ. ಈ ಸ್ಕೈ ಬಲೂನ್ಗಳು ಅಥವಾ ಹವಾಮಾನ ಅಧ್ಯಯನ ಬಲೂನ್ಗಳು ನಾಗರಿಕ ವಿಮಾನಗಳು ಹಾರಾಟ ನಡೆಸುವುದಕ್ಕಿಂತ ಬಹಳ ಎತ್ತರದಲ್ಲಿ ಸಂಚರಿಸುತ್ತವೆ. ಸಾಮಾನ್ಯವಾಗಿ ನಾಗರಿಕ ವಿಮಾನಗಳ ಹಾರಾಟದ ಗರಿಷ್ಠ ಎತ್ತರ 42,000 ಅಡಿಗಳು. ಆದರೆ ಈ ಬಲೂನ್ಗಳು ಸುಮಾರು 80,000 ಅಡಿಯಿಂದ 1.20 ಲಕ್ಷ ಅಡಿ ಎತ್ತರದಲ್ಲಿ ಹಾರಾಟ ನಡೆಸುತ್ತವೆ. ಸ್ನೇಹಿತರೆ, ಈ ಬಲೂನ್ಗಳನ್ನು 3 ರೀತಿಯಲ್ಲಿ ಬಳಸಲಾಗುತ್ತದೆ. ಒಂದು, ಬರ್ನರ್ಗಳ ಬಳಕೆ. ಹೀಲಿಯಂ ಅನ್ನು ಬಿಸಿ ಮಾಡಿದಾಗ ಅದು ಹಗುರವಾಗುತ್ತದೆ. ಇದರಿಂದ ಬಲೂನ್ಗಳು ಮತ್ತಷ್ಟು ಎತ್ತರಕ್ಕೆ ತಲುಪಿಸಲು ಅದಕ್ಕೆ ಬರ್ನರ್ಗಳನ್ನು ಬಳಸಲಾಗುತ್ತದೆ. 2, ಬಲೂನ್ ಬುಟ್ಟಿ. ಪ್ರವಾಸಿಗರನ್ನು ಕರೆದೊಯ್ಯುವ ಬಲೂನ್ಗಳಲ್ಲಿ ಈ ಬುಟ್ಟಿಗಳನ್ನು ಬಳಸಲಾಗುತ್ತದೆ. ವಾತಾವರಣಗಳ ಅಧ್ಯಯನ ಬಲೂನ್ಗಳಲ್ಲಿ ಅಗತ್ಯ ಉಪಕರಣಗಳನ್ನು ಈ ಬುಟ್ಟಿಗಳಲ್ಲಿ ಇರಿಸಲಾಗುತ್ತದೆ. ಈ ಉಪಕರಣಗಳು ಬ್ಯಾಟರಿ ಚಾಲಿತವಾಗಿರುತ್ತವೆ. 3, ಸೌರಫಲಕ ಬಲೂನ್ಗಳು. ಸಾಮಾನ್ಯವಾಗಿ ಬೇಹುಗಾರಿಕೆಗೆ ಬಳಸಲಾಗುವ ಬಲೂನ್ಗಳಲ್ಲಿ ಸೌರ ಫಲಕಗಳನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ಈ ಬೇಹುಗಾರಿಕೆ ಮತ್ತು ಇತರ ಉದ್ದೇಶಗಳಿಗೆ ಉಪಗ್ರಹಗಳನ್ನು ಬಳಸಲು ಸಾಧ್ಯವಿರುವ ಈ ಯುಗದಲ್ಲಿ ಬಲೂನ್ಗಳನ್ನು ಏಕೆ ಬಳಸುತ್ತಾರೆ ಎಂದು ನೋಡೋದಾದ್ರೆ, ಬಲೂನ್ಗಳನ್ನು ಬಳಸಲು ತಗುಲುವ ವೆಚ್ಚ ಅತ್ಯಂತ ಕಡಿಮೆ. ಇವುಗಳನ್ನು ಹಾರಿಬಿಡಲು ಉಡಾಯನ ವಾಹನದಂತಹ ಸಂಕೀರ್ಣ ವ್ಯವಸ್ಥೆಯ ಅಗತ್ಯವಿಲ್ಲ. ಉಪಗ್ರಹಗಳಿಗಿಂತ ಹೆಚ್ಚು ಎತ್ತರದಿಂದ ನೆಲದಲ್ಲಿರುವ ಸ್ಥಾವರಗಳ ಮೇಲೆ ನಿಗಾ ಇರಿಸುವುದು ಸಾಧ್ಯವಾಗುತ್ತದೆ. ಬಲೂನ್ಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳಬಹುದು, ಹಾಗೆ ದುರಸ್ತಿ ಮಾಡಬಹುದು, ಅಲ್ಲದೆ ಮರುಬಳಕೆಯನ್ನು ಸಹ ಮಾಡಬಹುದಾಗಿದೆ. ಉಪಗ್ರಹವನ್ನು ಒಂದು ಬಾರಿ ಕಕ್ಷೆಗೆ ಸೇರಿಸಿದ ಬಳಿಕ ಅದು ಯಾವ ಹೊತ್ತಿನಲ್ಲಿ ಯಾವ ಪ್ರದೇಶವನ್ನು ಹಾದು ಹೋಗುತ್ತದೆ ಎಂಬುದರ ಬಗ್ಗೆ ನಿಗಾ ಇರಿಸಲು ಸಾಧ್ಯವಿದೆ. ಆದರೆ ಈ ಬಲೂನ್ಗಳನ್ನು ಗುರುತಿಸುವುದು ಕಷ್ಟ ಸಾಧ್ಯ. ಹಾಗೆ ಈ ಬಲೂನ್ಗಳನ್ನು ಮೃದುವಾದ ವಸ್ತುಗಳನ್ನು ಬಳಸಿ ತಯಾರಿಸಲಾಗುತ್ತದೆ. ಆದ್ದರಿಂದ ಅವುಗಳು ರೇಡಾರ್ ಕಣ್ಣಿಗೂ ಬೀಳುವುದಿಲ್ಲ. ಅಲ್ಲದೆ ಬಲೂನ್ಗಳನ್ನು ಒಂದು ಸ್ಥಳದಲ್ಲಿ ಹೆಚ್ಚು ಹೊತ್ತು ಇರಿಸುವುದಕ್ಕೂ ಸಾಧ್ಯವಿದೆ. ಹಾಗೆ ಅತ್ಯಾಧುನಿಕ ಬೇಹುಗಾರಿಕಾ ಸಾಧನಗಳನ್ನು ಈ ಬಲೂನ್ಗಳಲ್ಲಿ ಅಳವಡಿಸಿಕೊಳ್ಳಲೂಬಹುದು. ಮತ್ತು ಬಲೂನ್ ಅಗ್ಗದ ವಸ್ತುವಾದ ಕಾರಣ ಸಂಪೂರ್ಣವಾಗಿ ನಾಶವಾಗಿ ಹೋದರೂ ದೊಡ್ಡ ನಷ್ಟವೇನೂ ಆಗಲ್ಲ. ಸ್ನೇಹಿತರೆ, ಈ ಬೇಹುಗಾರಿಕೆಗಾಗಿ ಬಲೂನ್ಗಳನ್ನು ಬಳಸುವ ತಂತ್ರವು ಇತ್ತೀಚಿನದ್ದೇನೂ ಅಲ್ಲ. 1794ರಲ್ಲಿ ಫ್ರಾನ್ಸ್ ದೇಶವು ಆಸ್ಟ್ರಿಯಾ ಮತ್ತು ನೆದರ್ಲ್ಯಾಂಡ್ ಮೇಲೆ ನಡೆಸಿದ ಫ್ಲಿಯೋರೋಸ್ ಯುದ್ಧದಲ್ಲಿ ಮೊದಲ ಬಾರಿಗೆ ಬೇಹುಗಾರಿಕೆಗೆ ಈ ಬಲೂನ್ಗಳನ್ನು ಬಳಸಲಾಯಿತು ಎಂದು ಹೇಳಲಾಗುತ್ತದೆ. ನಂತರ 1860ರ ದಶಕದಲ್ಲಿ ಅಮೆರಿಕದ ಆಂತರಿಕ ಯುದ್ಧದ ಸಂದರ್ಭದಲ್ಲಿಯೂ ಬಲೂನ್ಗಳನ್ನು ಬಳಸಲಾಗಿತ್ತು. ಆದರೆ ಸ್ನೇಹಿತರೆ, ಪ್ರಸ್ತುತ ವಿದ್ಯಮಾನದಲ್ಲಿ ಈ ಬಲೂನ್ ಬಳಕೆ ಬಗ್ಗೆ ಹೇಳೋದಾದ್ರೆ, ಅಮೆರಿಕ ಕೂಡ ಬಲೂನ್ ಬಳಕೆಯನ್ನ ಮತ್ತೆ ಆರಂಭಿಸಿದೆ. ಅದು ತನ್ನ ಗಡಿಯೊಳಗೆ ಮಾತ್ರ. ಆದರೆ ಚೀನಾ ಬೇಹುಗಾರಿಕೆಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಲೂನ್ ಬಳಸುತ್ತಿದೆ ಮತ್ತು ಚೀನಾ ಸೇನೆಯೇ ಇದರ ಉಸ್ತುವಾರಿ ನೋಡಿಕೊಳ್ಳುತ್ತಿದೆ ಎನ್ನಲಾಗಿದೆ. ಸ್ನೇಹಿತರೆ, ಅಮೆರಿಕ ಸೇನೆ ಹೊಡೆದುರುಳಿಸಿದ ಆ ಬಲೂನ್ ವಾಯುಮಾಪನ ಉದ್ದೇಶದ ವಾತಾವರಣ ಅಧ್ಯಯನ ಬಲೂನ್ ಎಂದು ಚೀನಾ ಹೇಳುತ್ತಿದೆ. ಆದರೆ ಅಮೆರಿಕದ ವಿಜ್ಞಾನಿಗಳು ಮತ್ತು ಭದ್ರತಾ ಸಂಸ್ಥೆಗಳು ಇದನ್ನು ನಿರಾಕರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ವಾತಾವರಣ ಅಧ್ಯಯನ ಬಲೂನ್ಗಳ ಎತ್ತರವು 20 ಅಡಿಗಳಷ್ಟು ಇರುತ್ತದೆ. ಅಂತಹ ಬಲೂನ್ಗಳಿಗೆ ಹೋಲಿಸಿದರೆ ಚೀನಾದ ಬಲೂನಿನ ಎತ್ತರ ಅಂದಾಜು 200 ಅಡಿಗಳಷ್ಟು ಇತ್ತು. ಈ ಬಲೂನಿನ ದೊಡ್ಡ ಗಾತ್ರವೇ ಅದು ವಾತಾವರಣ ಅಧ್ಯಯನ ಬಲೂನ್ ಅಲ್ಲ ಎಂಬುದನ್ನು ಸೂಚಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಅಲ್ಲದೆ ಈ ವಾತಾವರಣ ಅಧ್ಯಯನ ಬಲೂನ್ಗಳನ್ನು ಲ್ಯಾಟೆಕ್ಸ್ ಫ್ಯಾಬ್ರಿಕ್ಗಳನ್ನು ಬಳಸಿ ನಿರ್ಮಿಸಲಾಗುತ್ತದೆ.
ಆಗಸಕ್ಕೆ ಹಾರಿಬಿಟ್ಟ ಕೆಲವೇ ಗಂಟೆಗಳಲ್ಲಿ ಲ್ಯಾಟೆಕ್ಸ್ ಬಲೂನ್ಗಳು ಸಿಡಿದು ಹೋಗುತ್ತವೆ. ಲ್ಯಾಟೆಕ್ಸ್ ಬಲೂನ್ಗಳನ್ನು ದೀರ್ಘಾವಧಿಯ ಪ್ರಯಾಣ ಮತ್ತು ಕಾರ್ಯಾಚರಣೆಗೆ ಬಳಸಲು ಸಾಧ್ಯವಿಲ್ಲ. ಆದರೆ ಚೀನಾದ ಬಲೂನ್ಗಳನ್ನು ಪಾಲಿಯೋರೆಥಿನ್ ಫಿಲ್ಮ್ಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಸಾಮಾನ್ಯವಾಗಿ ಬೇಹುಗಾರಿಕೆಗೆ ಬಳಸುವ ಬಲೂನ್ಗಳನ್ನ ಪಾಲಿಯೋರೆಥಿನ್ ಫಿಲ್ಮ್ಗಳಿಂದ ನಿರ್ಮಿಸಲಾಗುತ್ತದೆ. ಅಲ್ಲದೆ ಚೀನಾದ ಬಲೂನ್ ಅದು ಹೊರಟಲ್ಲಿಂದ ಅಮೆರಿಕದ ಮೊಂಟಾನಾ ತಲುಪುವವರೆಗೂ ಅಂದಾಜು 200 ದಿನಗಳನ್ನ ಆಗಸದಲ್ಲೇ ಕಳೆದಿದೆ. ಇದು ಸಹ ಈ ಬಲೂನ್ ವಾತಾವರಣದ ಅಧ್ಯಯನದ ಉದ್ದೇಶದ್ದಲ್ಲ ಎಂಬುದನ್ನು ಸೂಚಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ವಾತಾವರಣ ಅಧ್ಯಯನ ಉದ್ದೇಶದ ಬಲೂನ್ಗಳಲ್ಲಿ ಹಾರಾಟದ ದಿಕ್ಕು ವೇಗವನ್ನು ನಿಯಂತ್ರಿಸುವ ಸವಲತ್ತುಗಳು ಇರುವುದಿಲ್ಲ. ಆದರೆ ಚೀನಾದ ಈ ದೊಡ್ಡ ಬಲೂನ್ ಪದೇ ಪದೇ ದಿಕ್ಕು ಮತ್ತು ವೇಗವನ್ನು ಬದಲಿಸಿದ್ದನ್ನ ಗಮನಿಸಲಾಗಿದೆ. ಅಲಾಸ್ಕಾದ ವಾಯುಗಡಿಯನ್ನು ದಾಟಿ ಹೋಗುವಾಗ ಈ ಬಲೂನ್ ಸಾಮಾನ್ಯ ವೇಗದಲ್ಲೇ ಇತ್ತು. ಆದರೆ ಕೆನಡಾ ಮತ್ತು ಅಮೆರಿಕದ ಐಡಾಹೋ ರಾಜ್ಯದ ಗಡಿ ಪ್ರದೇಶದಲ್ಲಿ ಹಲವು ಗಂಟೆಯವರೆಗೆ ಈ ಬಲೂನ್ ಇದ್ದಲ್ಲೇ ಇತ್ತು. ನಂತರ ಅದು ವೇಗವಾಗಿ ಅಮೆರಿಕದ ವಾಯುಗಡಿಯನ್ನ ಪ್ರವೇಶಿಸಿತು. ಮೊಂಟಾನಾ ರಾಜ್ಯದ ಬಿಲ್ಲಿಂಗ್ಸ್ ನಗರದ ಮೇಲೆ ಬಲೂನ್ ತೀರಾ ನಿಧಾನವಾಗಿ ಹಾರಾಟ ನಡೆಸಿತು. ಬಿಲ್ಲಿಂಗ್ಸ್ ನಗರದಿಂದ ಕೆಲವೇ ಕಿಲೋಮೀಟರ್ನಷ್ಟು ದೂರದಲ್ಲಿ ವಾಯುನೆಲೆ ಇದೆ. ಈ ಕಾರಣದಿಂದಲೇ ಅದು ಬೇಹುಗಾರಿಕಾ ಬಲೂನ್ ಎಂಬ ಶಂಕೆ ಬಲವಾಯಿತು ಎಂದು ವಿಜ್ಞಾನಿಗಳು ವಿವರಿಸಿದ್ದಾರೆ. ಸ್ನೇಹಿತರೆ, ಏನೇ ಆಗಲಿ ಚೀನಾ ಎಲ್ಲ ರಂಗದಲ್ಲಾಗಲಿ ಹಾಗೆ ಪ್ರತಿಯೊಂದು ವಿಷಯಗಳಲ್ಲಾಗಲಿ ತನ್ನ ವ್ಯಾಪ್ತಿಯನ್ನು ಮೀರಿ ನಡೆದುಕೊಳ್ಳುವುದು ಖಂಡನೀಯ. ಪ್ರಸ್ತುತ ಜಗತ್ತಿನಲ್ಲಿ ಶಾಂತಿ ಸಹಬಾಳ್ವೆ ಮುಖ್ಯವೇ ಹೊರತು ಬೇರೆ ದೇಶದ ಆಡಳಿತ ಹಾಗೂ ಆಂತರಿಕ ವಿಷಯಕ್ಕೆ ತಲೆ ಹಾಕುವುದು ಸರಿಯಾದ ಬೆಳವಣಿಗೆ ಅಲ್ಲ ಎಂಬುದು ನಮ್ಮ ಅಭಿಪ್ರಾಯ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ದಯವಿಟ್ಟು ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ. ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ದುರ್ದಾಪುಟದಲ್ಲಿನ ಇತಿಹಾಸನ ಮುಗಿಸ್ತಾ ಇದ್ದೀವಿ. ಸಿಗೋಣ ಮತ್ತೊಂದು ವಿಶೇಷ ಹಾಗೂ ವಿಭಿನ್ನ ಇತಿಹಾಸದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.